20-25 ವರ್ಷದಿಂದ ಈಕ್ವಿಟಿ ಫಂಡಲ್ಲಿ ಹಾಕ್ತಾ ಇದ್ದೇವೆ. ಈಗ ನಮಗೆ ರಿಟೈರ್ ಆಗುವ ಟೈಮ್ ಆಯಿತು. ಆಗ ನಮಗೆ ಸಂಬಳ ಬರೋದಿಲ್ಲ ಅಥವಾ ಇನ್ಕಮ್ ಇಲ್ಲ. ಆಗ ನಮ್ಮ ಖರ್ಚಿಗೆ ನಮಗೆ ಹಣ ಬೇಕು. ಅದಕ್ಕೆ ಒಂದು ಸ್ವಲ್ಪ ವಿತ್ಡ್ರಾ ಮಾಡ್ಬೋದು. ಈಗ ನಮಗೆ ತಿಂಗಳು ಒಂದು 25,000 50,000 ಖರ್ಚಿಗೆ ಬೇಕಾದಷ್ಟು ನಾವು ಸಿಸ್ಟಮ್ಯಾಟಿಕ್ ಆಗಿ ವಿತ್ಡ್ರಾವಲ್ ಮಾಡಲಿಕ್ಕೆ ಆರ್ಡರ್ ಕೊಟ್ಟರೆ ಅಷ್ಟೇ ಹಣ ನಮ್ಮ ಬ್ಯಾಂಕಿಗೆ ಬಂದು ಬೀಳ್ತದೆ. ಅದಕ್ಕೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲ್ಯಾನ್ ಅಂತ ಹೇಳ್ತಾರೆ. ಅದೊಂದು ಪೆನ್ಷನ್ ಬಂದಾಗೆ. ಆದರೆ ಇದು ನಮ್ಮ ಇನ್ವೆಸ್ಟ್ಮೆಂಟಿಂದ ಬೆಳೆದ ಹಣವನ್ನು ನಾವು ಸ್ವಲ್ಪವಾಗಿ ತೆಗೆಯೋದು. ಅದಕ್ಕೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲ್ಯಾನ್ ಅಂತ ಹೇಳ್ತಾರೆ. ಓಕೆ, ಇವಾಗ ನನಗೆ ಅರ್ಥ ಆದ ಪ್ರಕಾರ ಇದು ಕರೆಕ್ಟ್ ಅಂತ ನೀವು ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ 100 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಯೂನಿಟ್ಗೆ 10 ರೂಪಾಯಿ NAV ಇದ್ರೆ ನಮಗೆ 10 ಯೂನಿಟ್ ಸಿಗುತ್ತೆ. ಹೌದು. ಅದೇ ನಾಳೆ ಒಂದು ವೇಳೆ ಒಂದು NAVಗೆ 20 ರೂಪಾಯಿ ಆಯ್ತು ಅಂತ ಹೇಳಿದ್ರೆ ನನಗೆ 5 ಯೂನಿಟ್ ಸಿಗುತ್ತೆ. ಕರೆಕ್ಟ್. ಒಂದು ವೇಳೆ NAV ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಮಗೆ ಜಾಸ್ತಿ ಯೂನಿಟ್ ಸಿಗುತ್ತೆ. ಕರೆಕ್ಟ್. ಸೊ ಇಲ್ಲಿ NAV ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ಕೂಡ ಅಷ್ಟಾಗಿ ನಮಗೆ ಡಿಫ್ರೆನ್ಸ್ ಬರಲ್ಲ ಅನ್ನೋದು ಅಲ್ವಾ? ಅಂದ್ರೆ ಅದು ತುಂಬಾ ಸಮಯ ನಾವು ಮಾರ್ಕೆಟಲ್ಲಿ ಇದ್ರೆ ಅಂದರೆ ನಮಗೆ ಮಾರ್ಕೆಟನ್ನು ಟೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ ಮಾರ್ಕೆಟ್ ಕೆಳಗೆ ಬಂದಾಗ ಹಣ ಹಾಕಬೇಕು, ಮೇಲೆ ಹೋದಾಗ ಮಾರಬೇಕು. ಆದರೆ ನಿಮಗೆ ಅದು ಯಾವಾಗ ಕೆಳಗೆ ಬರ್ತದೆ ಯಾವಾಗ ಮೇಲೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ? ಅದು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಯು ಡೋಂಟ್ ಟೈಮ್ ದ ಮಾರ್ಕೆಟ್, ಬಟ್ ಯು ಸ್ಟೇ ಫಾರ್ ಅ ಲಾಂಗ್ ಟೈಮ್ ಇನ್ ದ ಮಾರ್ಕೆಟ್. ಕನ್ಸಿಸ್ಟೆಂಟ್ ಆಗಿ ತುಂಬ ಸಮಯ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇರಬೇಕು, ಆಗ ಬೆಳೀತಾ ಹೋಗ್ತದೆ. ಸೊ ಇವಾಗ SIP SWP ಬಗ್ಗೆ ಮಾತಾಡಿದ್ವಿ. ಇವಾಗ ಒಬ್ರು ಜಾಬಿಗೆ ಇವಾಗಷ್ಟೇ ಸೇರಿದ್ರು, ಅವರಿಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ? ಏನೆಲ್ಲ ಇರಬೇಕು ನಿಮ್ಮ ಕೈಯಲ್ಲಿ? ಇವಾಗ ಯಾವ್ದೆಲ್ಲ ಪ್ಲಾನ್ಸ್ ಇರಬೇಕು ಅಂತ ಸಜೆಸ್ಟ್ ಮಾಡ್ತೀರಾ? ಸೊ ಒಬ್ರು ಈಗ ಜಾಬಿಗೆ ಸೇರಿದ ಕೂಡಲೇ ಏನಾಗ್ತದೆ ಅಂದರೆ ಮೇನ್ ಥಿಂಗ್ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕಾಗ್ತದೆ. ಯಾಕೆಂದರೆ ಈಗ ನೀವು ತಂದೆ ತಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದರಲ್ಲಿ ಬರ್ಬೋದು. ಆದರೆ ಈಗ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಫ್ಯಾಮಿಲಿ ಫ್ಲೋಟರ್ ಪ್ಲ್ಯಾನಲ್ಲಿ ಅಂದರೆ ಈಗ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಮಗೆ ಏನಾದರೂ ರೋಗ ಬರ್ಬೋದು, ರೋಗ ಎಲ್ಲ ಹೇಳ್ಕೊಂಡು ಬರೋದಿಲ್ಲ. ಹಾಗಾಗಿ ರೋಗ ಬಂದು ನಾವು ಆಸ್ಪತ್ರೆಗೆ ಹೋಗಿ, ಈಗ ಆಸ್ಪತ್ರೆಗಳಲ್ಲಿ ಕೂಡ ದೊಡ್ಡ ಬಿಲ್ಲೇ ಕೊಡ್ತಾರೆ, ನಮಗೆ ತುಂಬ ಖರ್ಚಾಗ್ತದೆ. ಹಾಗಾಗಿ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಅಗತ್ಯವಾಗಿ ತಗೊಂಡಿರಬೇಕು. ತಂದೆ ತಾಯಿ ಹತ್ರ ಇರ್ಬೋದು. ಈಗ ಎಲ್ಲರೂ ಒಂದು ಇಡೀ ಫ್ಯಾಮಿಲಿಗೆ ಒಂದು ಒಟ್ಟಿಗೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಾದರೆ ಅದಕ್ಕೆ ಫ್ಯಾಮಿಲಿ ಫ್ಲೋಟರ್ ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ ತಗೊಳ್ಳೋದಾದರೆ ಒಂದು ಇಂಡಿವಿಜುವಲ್ ಪಾಲಿಸಿ ಅಂತ ಹೇಳ್ತಾರೆ. ಈಗ ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿಯ ಪಾಲಿಸಿಯಲ್ಲಿ ಇರ್ಬೋದು, ಆದರೆ ಅದು 25 ವರ್ಷದವರೆಗೆ ಮಾತ್ರ. ನಿಮಗೆ 25 ವರ್ಷ ಆಗುವಾಗ ನೀವು ಅದರಿಂದ ಹೊರಗೆ ಬರಬೇಕಾಗ್ತದೆ. ಆಗ ನೀವು ನಿಮ್ಮದೇ ಆದ ಒಂದು ಸೆಪ್ರೇಟ್ ಪಾಲಿಸಿ ತಗೊಳ್ಬೇಕಾಗ್ತದೆ. ಹಾಗೆ ಅಗತ್ಯವಾಗಿ ನಾವು ಕೆಲಸಕ್ಕೆ ಸೇರಿದ ಕೂಡಲೇ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಮತ್ತು ಒಂದು ಲೈಫ್ ಇನ್ಶೂರೆನ್ಸ್ ತಗೊಳ್ಬೇಕು. ಅದು ಕೂಡ ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್. ಅಂದರೆ ಏನಾದರೂ ಆದರೆ ನಮ್ಮ ಡಿಪೆಂಡೆನ್ಸಿಗೆ, ಅಂದರೆ ನಾವೊಬ್ಬರು ಜವಾಬ್ದಾರಿಯಿಂದ ಕೆಲಸ ಮಾಡೋದು, ನಮ್ಮ ಮೇಲೆ ಸ್ವಲ್ಪ ಡಿಪೆಂಡೆನ್ಸ್ ಇರ್ಬೋದು. ಅದು ನಿಮ್ಮ ತಂದೆ ತಾಯಿಯು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ಬೋದು, ಅಥವಾ ಒಂದು ಮದುವೆ ಆಗಿದ್ದವರು ಹೆಂಡತಿಯ ಮಕ್ಕಳ ಅವರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂಡಿರಬೇಕು. ಮತ್ತು ನೀವು ಹೂಡಿಕೆ ಮಾಡಬೇಕು. ಹಾಗೆ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದರೆ ಒಳ್ಳೆಯದು. ಅಗತ್ಯವಾಗಿ ರಿಟೈರ್ಮೆಂಟ್ ಬಗ್ಗೆ ನಾವು ಯೋಚಿಸಲೇಬೇಕು. ಯಾಕೆಂದರೆ ಹೆಚ್ಚಿನವರು ರಿಟೈರ್ ಆಗೋದು ಯಾವಾಗ? ಈಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಷ್ಟೇ ರಿಟೈರ್ಮೆಂಟಿಗೆ ಇನ್ನೂ 35-40 ವರ್ಷ ಉಂಟು, ಅದೆಲ್ಲ ಈಗ ಬೇಡ ಮತ್ತೆ ನೋಡುವ ಅಂತ ಯೋಚಿಸ್ತಾರೆ. ಆದರೆ ನನ್ನ ಪ್ರಕಾರ ರಿಟೈರ್ಮೆಂಟಿಗೆ ನೀವು ಸೇವ್ ಮಾಡಲೇಬೇಕು. ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತದೆ. ನಿಮಗೆ ಯಾವಾಗ ಅಂದರೆ ಈಗ ನೀವು ಕೇಳಿರ್ಬೋದು, ದೊಡ್ಡ ಕಂಪನಿಯಲ್ಲಿ ಜನರನ್ನು ಕೆಲಸದಿಂದ ತೆಗಿತಾರೆ. ಗೂಗಲ್ನಲ್ಲಿ 6,000 ಜನರನ್ನು ತೆಗೆದ್ರು, ಮೈಕ್ರೋಸಾಫ್ಟಲ್ಲಿ 10,000 ಜನರನ್ನು ತೆಗೆದ್ರು ಅಂತ. ಅಂದರೆ ನಿಮಗೆ ಕೆಲಸ ಹೋಗ್ಬೋದು, ಯಾವಾಗ ನಿಮ್ಮ ಕೆಲಸ ಹೋಗ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹೂಡಿಕೆ ಮಾಡಿ ಇಟ್ಟರೆ ಒಳ್ಳೆಯದು. ಯಾಕೆಂದರೆ ನಿಮಗೆ ಒಂದು ವೇಳೆ ಅದು ತುರ್ತು ಪರಿಸ್ಥಿತಿ ಬರ್ಬೋದು, ಎಮರ್ಜೆನ್ಸಿ ಸಿಚುವೇಶನ್. ಈಗ ಅವರು ಕೆಲಸದಿಂದ ತೆಗೆಯುವಾಗ ಕೂಡ 2 ವಾರದ ಸಂಬಳ ಕೊಟ್ಟು ತೆಗೆಸಿಬಿಡ್ತಾರೆ. ಒಂದು 3 ತಿಂಗಳು 6 ತಿಂಗಳು ಅಲ್ಲ, ಇಮಿಡಿಯೇಟ್ ಆಗಿ. ಆಗ ನಿಮಗೆ 2 ವಾರ ಆದ ನಂತರ ಕೆಲಸ ಸಿಕ್ಕದಿದ್ದರೆ ಏನು ಮಾಡೋದು? ಬೇರೆ ಕೆಲಸ ಸಿಕ್ಕದಿದ್ದರೆ. ಹಾಗಾಗಿ ಒಂದು ತುರ್ತು ಪರಿಸ್ಥಿತಿಗೆ ಬೇಕಾಗಿ ಒಂದು ಸ್ವಲ್ಪ ಹೂಡಿಕೆ ಮಾಡಿ ಇಟ್ಟುಕೊಳ್ಬೇಕು. ಮತ್ತು ಈಗಿನ ಕಾಲದಲ್ಲಿ ಕಾಲೇಜ್ ಫೀಸು, ಸ್ಕೂಲ್ ಫೀಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದು ಹಣದುಬ್ಬರದ ಪ್ರಕಾರ ಅಲ್ಲ, ಅದು ಬೇರೆ, ಅದರದೇ ಒಂದು ಬೇರೆ ಹಣದುಬ್ಬರ ಉಂಟು. ಅಂದರೆ ಎಡ್ಯುಕೇಷನ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ನಾಳೆ ಮದುವೆ ಆಗಿ ಮಕ್ಕಳೆಲ್ಲ ಆದರೆ
ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕಾಗಿ ಹೂಡಿಕೆ ಒಂದು ಇಮಿಡಿಯೇಟ್ ಮಾಡಲೇಬೇಕಾಗ್ತದೆ. ಸೊ ಒಂದು ರಿಟೈರ್ಮೆಂಟಿಗೆ, ಒಂದು ಎಮರ್ಜೆನ್ಸಿಗೆ, ಮತ್ತು ನಮ್ಮ ಫಿನಾನ್ಷಿಯಲ್ ಗೋಲ್ಸಿಗೆ, ಅಂದರೆ ನಮ್ಮದು ಏನು ಗುರಿ ಉಂಟು, ಏನೆಲ್ಲ ಅಚೀವ್ ಮಾಡಬೇಕಂತ ತಲೆಯಲ್ಲಿ ಉಂಟು, ಒಂದು ಕಾರ್ ತಗೊಳ್ಬೇಕಾ, ಮನೆ ತಗೊಳ್ಬೇಕಾ, ಫಾರಿನ್ ಹಾಲಿಡೇಗೆ ಹೋಗಬೇಕಾ, ಅದಕ್ಕೆಲ್ಲ ಒಂದು ಸ್ವಲ್ಪ ಸೇವಿಂಗ್ ಮಾಡಿದರೆ ಒಳ್ಳೆಯದು. ಓಕೆ. ಸೊ ಇವಾಗ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಾವು ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರ್ಬೇಕಲ್ವಾ, ಬಿಕಾಸ್ ನಾವು ಸಡನ್ ಇನ್ವೆಸ್ಟ್ಮೆಂಟಿಂದ ತೆಗಿಯೋಕ್ಕಾಗಲ್ಲ. ಸೊ ಎಮರ್ಜೆನ್ಸಿ ಫಂಡ್ ಅಂತ ಏನು ಇಟ್ಕೊಂಡಿರ್ತೀವೋ ಅದನ್ನ ಯಾವುದ್ರಲ್ಲಿ, ಬ್ಯಾಂಕಲ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ಹಾಕೋದು ಬೆಟರಾ ಅಥವಾ ಪೋಸ್ಟ್ ಆಫೀಸಲ್ಲಿ ನಾವು RD ಮಾಡಬೇಕಾ, ಯಾವ್ದು ಇಡಬೇಕಾಗುತ್ತೆ ಅದನ್ನ? ಸೊ ನಿಮಗೆ ಎಮರ್ಜೆನ್ಸಿ ಫಂಡ್ ಅಂದರೆ ಅದು ಇಮಿಡಿಯೇಟ್ ಆಗಿ ಸಿಗಬೇಕು ನಿಮಗೆ. ಸೊ ಹಾಗಾಗಿ ಸೇವಿಂಗ್ಸ್ ಬ್ಯಾಂಕಲ್ಲಿ ನಿಮ್ಮದು ಸ್ಯಾಲ್ರಿ ಬಂದು ಬೀಳ್ಬೋದು, ಅಲ್ಲೇ ಇಟ್ಕೊಳ್ಬೇಡಿ. ಯಾಕಂದರೆ ಅಲ್ಲಿ ನಿಮಗೆ 2.5-3% ಇಂಟ್ರೆಸ್ಟ್ ಕೊಡೋದು, ಅದು ಎಂಥದಕ್ಕೂ ಸಾಕಾಗೋದಿಲ್ಲ. ಹಾಗಾಗಿ ನೀವು ಒಂದು FD ಮಾಡ್ಬೋದು. ನೀವು FD ಮಾಡುವಾಗ ಕೂಡ ಒಂದು ಸಣ್ಣ ಸಣ್ಣ ಅಮೌಂಟಿದ್ದು ಬೇರೆ ಬೇರೆ FD ಮಾಡಿ ಇಡಿ. ಅದು ನಿಮಗೆ ಬೇಕಾದಾಗ ತೆಗಿಬೋದು. ಇನ್ನೊಂದು ನಿಮಗೆ ಶಾರ್ಟ್ ಟರ್ಮ್ ಡೆಟ್ ಫಂಡ್ ಅಂತ ಇರುತ್ತೆ. ಅದರಲ್ಲಿ ಕೂಡ ನಿಮಗೆ ಒಂದು FDಗೆ ಕೊಡುವಷ್ಟು ಇಂಟ್ರೆಸ್ಟ್, ಅಂದರೆ ಇದರಲ್ಲಿ ಒಂದು ಲಾಭ ಸಿಗುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಡೆಟ್ ಫಂಡಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಅಂದರೆ ನಿಮಗೆ ಲಂಪ್ಸಮ್ ದೊಡ್ಡ ಅಮೌಂಟ್ ಹಾಕ್ಲಿಕ್ಕಿದ್ರೆ ಅದು ಶಾರ್ಟ್ ಟರ್ಮ್ ಡೆಟ್ ಫಂಡಲ್ಲಿ ಹಾಕ್ಬೋದು. SIP ಕೂಡ ಮಾಡ್ಬೋದು, ಅದರಲ್ಲಿ ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಒಂದು FDಯಲ್ಲಿ, RDಯಲ್ಲಿ ಹಾಗೆ ಇಟ್ಕೊಳ್ಳಿ. ಈಗ ತುರ್ತು ಪರಿಸ್ಥಿತಿಗೆ ಎಷ್ಟು ಇಟ್ಕೊಳ್ಬೇಕಪ್ಪ ಅಂತ ಯೋಚಿಸಿದರೆ, ನೀವೊಂದು ನಿಮ್ಮ ಸಂಬಳ, ತಿಂಗಳಿಗೆ ಎಷ್ಟು ಸಂಬಳ, ಅದನ್ನು 6 ಅಥವಾ 12ರಿಂದ ಗುಣಿಸಿ ನೋಡಿ, ಅಂದರೆ ಮಲ್ಟಿಪ್ಲೈ ಮಾಡಿ ನೋಡಿ. ಅಷ್ಟು ಈಗ ಒಂದು 50,000 ನಿಮಗೆ ಸಂಬಳ ಬರೋದಾದರೆ ತಿಂಗಳಿಗೆ, ಅದೊಂದು 6 × 6 ಆಗ ಒಂದು 3 lakhsವರೆಗೆ ಆಗುತ್ತೆ. ಅಥವಾ ಇಂಟು 12 ಮಾಡಿದರೆ ಒಂದು 6 lakhsವರೆಗೆ. ಸೊ ಬಿಟ್ವೀನ್ 3 to 6 lakhs ಒಂದು ತುರ್ತು ಪರಿಸ್ಥಿತಿಗೆ ಅಷ್ಟು ಹಣ ಇಟ್ಕೊಳ್ಳಿ. ಯಾಕೆಂದರೆ ಈಗ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದೇವೆ, ಕೆಲವ್ರದ್ದೆಲ್ಲ ಕೆಲಸ ಹೋಯಿತು. ಈಗ ಒಂದು 6 ತಿಂಗಳು, 1 ವರ್ಷ ಅವರಿಗೆ ಕೆಲಸ ಸಿಕ್ಕಲಿಲ್ಲ. ಆಗ ಎಲ್ಲಿಂದ ಹಣ ತರೋದು? ಮುಂದೆ ಸಾಲ ಮಾಡಬೇಕು, ಹಾಗೇನಾದರೂ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ನಮ್ಮದೇ ಆದ ಹಣ ಇದ್ದರೆ ಅದರಿಂದಲೇ ತೆಗಿಬೋದು ಹಣ. ಹಾಗೆ ತುರ್ತು ಪರಿಸ್ಥಿತಿಗೆ ನಮಗೆ ಒಂದು ಹಣ ಇಟ್ಕೊಳ್ಳೇಬೇಕು, ಅದು ಒಂದು. ಇನ್ನೊಂದು ರಿಟೈರ್ಮೆಂಟ್. ಹೆಚ್ಚಿನವರು ಯೋಚಿಸೋದು ನಮಗೆ ಪ್ರಾವಿಡೆಂಟ್ ಫಂಡ, ಇನ್ನೊಂದು ಪೆನ್ಷನ್ ಫಂಡ ಹಾಕಿದರೆ ಅದು ಸಾಕಾಗ್ತದೆ ಅಂತ. ಅದು ಸಾಕಾಗಲಿಕ್ಕಿಲ್ಲ. ಯಾಕಂದರೆ ನಾವು ಒಂದು ರಿಟೈರ್ ಆಗುವಾಗ, 60 ವರ್ಷಕ್ಕೆ ರಿಟೈರ್ ಆದಾಗ, ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಉಂಟು. ಈಗ ನಿಮ್ಮ ಮನೆಯಲ್ಲೇ ನೋಡಿರ್ಬೋದು, ಜನರು 75, 80, 85 ಪ್ರಾಯದವರೆಗೆ ಬದುಕ್ತಾರೆ. ಈಗ ನೀವು 60 ಪ್ರಾಯದಲ್ಲಿ ರಿಟೈರ್ ಆದರೆ 80 ಪ್ರಾಯದವರೆಗೆ ಬದುಕಿರುವಾಗ 60ರಿಂದ 80 ಅಂದರೆ 20 ವರ್ಷ, ಅಷ್ಟು ಸಮಯ ನಮಗೆ ಸಂಬಳ ಬರುವುದಿಲ್ಲ. ಅದಕ್ಕಾಗಿ ನಾವು ಉಳಿತಾಯ ಮಾಡಿ ಇಡಲೇಬೇಕು. ಮತ್ತು ನಮಗೆ ಪ್ರಾಯ ಆದಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಗಂಟು ನೋವು, ಸೊಂಟ ನೋವು, ಡಯಾಬಿಟೀಸ್, BP ಅಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಅದಕ್ಕಾಗಿ ನಿಮಗೆ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ರಿಟೈರ್ಮೆಂಟಿಗೆ ಉಳಿತಾಯ ಮಾಡೋದು ಒಳ್ಳೆಯದು. ಓಕೆ ಮ್ಯಾಮ್, ಇವಾಗ ಪೋಸ್ಟ್ ಆಫೀಸಲ್ಲಿ RD, ಇವಾಗ ನಮಗೆ ಕೆಲವರಿಗೆ PF ಇದ್ದರೆ ಫೈನ್, ಇಲ್ಲ ಅಂದರೆ PF ಇಲ್ದವರಿಗೆ ಬೇರೆ PPF ಅಂತ ಏನಾದರೂ ಆಪ್ಷನ್ಸ್ ಅಂತ ನಾನು ಜಸ್ಟ್ ಕೇಳಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ? ಸೊ PPF ಅಂತ ಉಂಟು. ನಿಮಗೆ ಅದನ್ನು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡ್ಬೋದು, ಅಥವಾ ಬ್ಯಾಂಕಲ್ಲಿ ಕೂಡ ಕೆಲವೊಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲೆಲ್ಲ ಆಫರ್ ಮಾಡ್ತಾರೆ. ನೀವೊಂದು ಬ್ಯಾಂಕಿಗೆ ಹೋಗಿ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಅಂದರೆ ನೀವು ಸ್ಯಾಲ್ರಿಯಲ್ಲಿ ಇಲ್ಲದಿದ್ದರೆ, ಬೇರೆ ಕೆಲಸದಲ್ಲಿ ಇಲ್ಲದಿದ್ದರೆ, ನಿಮ್ಮದು ಬಿಸ್ನೆಸ್ ಆದರೆ ನಿಮಗೆ PPF ಅಕೌಂಟ್ ಒಂದು ಓಪನ್ ಮಾಡ್ಬೋದು. ವರ್ಷಕ್ಕೆ ಒಂದು 1,50,000ವರೆಗೆ ಅದರಲ್ಲಿ ಹಾಕ್ಬೋದು. ನಿಮ್ಮ ಮಕ್ಕಳ ಹೆಸರಲ್ಲಿ ಕೂಡ ಮಾಡ್ಬೋದು ಅದನ್ನು. ಸೊ ಅದು ಮಾಡಿದರೆ ಒಂದು ಥರದ ಉಳಿತಾಯ. ಮತ್ತು ಅದರಲ್ಲಿ ಒಂದು 15 ವರ್ಷ ಲಾಕಿನ್ ಪೀರಿಯಡ್ ಉಂಟು. ಹಾಗೆ ಅದೊಂದು ಫೋಸ್ಟ್ ಸೇವಿಂಗ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ನಿಮಗೆ ಶಿಸ್ತು ಇಲ್ಲದಿದ್ದರೆ ಅದು ಶಿಸ್ತು ತರುವಂಥದ್ದು ನಮ್ಮಲ್ಲಿ. ಹಾಗೆ PPF ಅಲ್ಲಿಯೂ ಹಾಕಿ ಇಡ್ಬೋದು. ಹಾಗೆ ಒಂದು ಅಡ್ವಾಂಟೇಜ್ ಅಂದರೆ, ಈಗ ಅದರಲ್ಲಿ ಈಗ ನೀವು ಲೋನ್ ಮಾಡಿದ್ದೀರಿ, ನಾಳೆ ಈ ಲೋನ್ ಕೊಟ್ಟ ನಿಮಗೆ ಲಾಸ್ ಆಯಿತು ಬಿಸ್ನೆಸ್ಸಲ್ಲಿ, ಅವರು ನಿಮ್ಮ ಮನೆ ಬಿಸ್ನೆಸ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಅದನ್ನು ತಗೊಂಡು ಹೋಗ್ತಾರೆ. ಆದರೆ ನಿಮ್ಮ PPF ಅನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಹಾಗಾಗಿ ಅದು PPF ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ನಿಮಗೆ ಬರ್ತದೆ. ಓಕೆ, ಅದನ್ನು ಬಿಟ್ಟು ಬೇರೆ ಅಡ್ವಾಂಟೇಜಸ್ ಇದೆ, ಯಾಕೆ ಸೇವಿಂಗ್ಸ್ಗಿಂತ PPF ಮಾಡಿಡ್ಬೋದು ಅಂತ? ಅದೇ PPF ಒಂದು ಫೋಸ್ಟ್ ಸೇವಿಂಗ್ಸ್ ಅಂತ. ನಿಮಗೆ ಬೇರೆ ಈಗ ಮ್ಯೂಚುವಲ್ ಫಂಡಲ್ಲಿಯೂ ಹಾಕ್ಬೋದು, ಅಂದರೆ ನಿಮಗೆ ರಿಟೈರ್ಮೆಂಟಿಗೆ.
ಅಥವಾ ಈಗ ಗೌರ್ಮೆಂಟ್ ಇದೊಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಕೂಡ ಬಂದಿದೆ, ಅದರಲ್ಲಿ ಕೂಡ ಹಾಕ್ಬೋದು, ಈಗ ಆಪ್ಷನ್ ಉಂಟು.